ಆ ಪ್ರಯುಕ್ತ ವಿಶೇಷವಾದ ಕಾರ್ಯಕ್ರಮಗಳನ್ನ ಜವಣೇರಬೇದ್ರ ಪ್ರತಿಷ್ಠಾನದ ವತಿಯಿಂದ ಈ ವರ್ಷ ನಾವು ಹಮ್ಮಿಕೊಂಡಿದ್ದೇವೆ. ಆ ಒಂದು ಉತ್ಸವಕ್ಕೆ ಈ ವರ್ಷ 108 ತುಂಬಿದೆ ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಖುಷಿ ಆಗ್ತದೆ. ಜವಣೇರಬೇದ್ರ ಫೌಂಡೇಶನ್ ವತಿಯಿಂದ ನಡೆಯುವಂತ ಕೃಷ್ಣೋತ್ಸವ ಕಾರ್ಯಕ್ರಮದ ಕುರಿತು ಇವತ್ತು ಪತ್ರಿಕೆ ಪ್ರಕಟಣೆಯನ್ನು ಕರೆದಿದ್ದೇವೆ. ಎಲ್ಲ ಪತ್ರಿಕಾ ಪ್ರತಿನಿಧಿಗಳಿಗೂ ಸ್ವಾಗತವನ್ನ ಬಯಸುತ್ತಾ, ಬಹಳಷ್ಟು ಸಂಭ್ರಮಗಳಾಗುವಂತ ಒಂದು ಊರು, ವಿದ್ಯಾಕಾಶಿ ಜೈನಕಾಶಿ ಅಂತ ಕರೆದಂತ ಒಂದು ಊರು. ಅನೇಕ ವರ್ಷಗಳಿಂದ ಮೂಡುಬಿದ್ರೆ ಜನತೆಗೆ ಮೊಸರು ಕುಡಿಕೆ ಉತ್ಸವದ ಪರಿಚಯ ಇದೆ. ಹಲವಾರು ವರ್ಷಗಳ ಹಿಂದೆ ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಒಂದು ಪ್ರಸಿದ್ಧ ಉತ್ಸವ ಎಂದು ಕರೆಯಲ್ಪಟ್ಟಂತಹ ಉತ್ಸವ, ಬಹಳಷ್ಟು ಜನರು ಬರುವಂತ ಉತ್ಸವ ಆಗಿತ್ತು. ಈ ಪ್ರಸ್ತುತ ದಿನಗಳಲ್ಲಿ ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳಾಗ್ತಾ ಇತ್ತು. ಆದ್ರೆ ಮೂಡುಬಿದ್ರೆಯಲ್ಲಿ ಆ ಉತ್ಸವ ನಡೆಯುವಂಥದ್ದು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಉತ್ಸವ ಎಂದು ಎಲ್ರಿಗೂ ಗೊತ್ತಾಗ್ಬೇಕಂತ ಹೇಳುವಂತ ಉದ್ದೇಶದಿಂದ ಜವಣೇರಬೇದ್ರ ಫೌಂಡೇಶನ್ ಕೃಷ್ಣೋತ್ಸವ ಹೇಳುವಂತ ಕಾರ್ಯಕ್ರಮವನ್ನ ಕಳೆದ ವರ್ಷ ಪ್ರಾರಂಭ ಮಾಡಿದೆ. ಈ ವರ್ಷ ಬಹಳ ವಿಶೇಷ. ಮೂಡುಬಿದ್ರೆಯಲ್ಲಿ ನಡೆಯುವಂತ ಮೊಸರು ಕುಡಿಕೆ ಬಹಳ ವಿಶೇಷ. ಎಲ್ಲಿಯೂ ಇಡೀ ದೇಶದಲ್ಲಿಯೂ ಬೇರೆ ಎಲ್ಲಿಯೂ ಈ ರೀತಿಯಾದಂತ ಕಾರ್ಯಕ್ರಮ ಆಗುವುದಿಲ್ಲ. ಯಕ್ಷಗಾನ ಶೈಲಿಯ ವೇಷಧಾರಿ ಹಿಮ್ಮೇಳದೊಂದಿಗೆ ಮೂಡುಬಿದ್ರೆಯಲ್ಲಿ ತೂಗು ಹಾಕಿದಂತ ಎಲ್ಲ ಮಡಿಕೆಗಳನ್ನು ನೋಡುವಂಥದ್ದು ಇಲ್ಲಿ ಮೂಡುಬಿದ್ರೆಯಲ್ಲಿ ಮಾತ್ರ. ಆ ಒಂದು ಉತ್ಸವಕ್ಕೆ ಈ ವರ್ಷ 108 ತುಂಬಿದೆ ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಖುಷಿ ಆಗ್ತದೆ. 108 ವರ್ಷಗಳ ಹಿಂದೆ ಈ ದೇವಸ್ಥಾನವನ್ನ ಪುನರ್ ನಿರ್ಮಾಣ ಮಾಡಿದಂತಹ ವೇಣೂರು ಕೃಷ್ಣಯ್ಯರವರು ಜೀರ್ಣೋದ್ಧಾರ ಆಗುವಂತ ಸಂದರ್ಭದಲ್ಲಿ ಆ ವರ್ಷ ಅಷ್ಟಮಿ ಬಂದಾಗ ಒಂದು ವಿನೂತನವಾದಂತ ಕಲ್ಪನೆಯನ್ನ ಇಟ್ಟುಕೊಂಡು ಒಂದು ಉತ್ಸವವನ್ನ ಪ್ರಾರಂಭ ಮಾಡಿದ್ರು. ಈ ಮಳೆಗಾಲದಲ್ಲಿ ಯಕ್ಷಗಾನದವರಿಗೆ ಸ್ವಲ್ಪ ಕೆಲಸ ಕಮ್ಮಿ ಇರುವ ಸಂದರ್ಭದಲ್ಲಿ ಈ ರೀತಿ ತಿರುಗಾಟ ಮಾಡುವಂತ ಒಂದು ಹೊಸತನದ ಪರಿಚಯವನ್ನ ಮೂಡುಬಿದ್ರೆ ಜನತೆಗೆ ಮಾಡಿದ್ರು. ಅದು ಮೂಡುಬಿದ್ರೆ ಜನತೆಯು ಅದನ್ನೇ ಬೇರೆ ಯಾವುದೇ ಆಚರಣೆ ಮಾಡದೆ ಆ ಆಚರಣೆಗೆ ಒಗ್ಗಿಕೊಂಡು ಎಲ್ರು ಸೇರಿಕೊಂಡು ಆಚರಣೆ 108 ವರ್ಷಗಳ ಪೂರ್ಣ ಆಗ್ತದೆ ಹೇಳುವಂತದಕ್ಕೆ ನಮ್ಗೆ ಬಹಳ ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ಆ ಪ್ರಯುಕ್ತ ವಿಶೇಷವಾದ ಕಾರ್ಯಕ್ರಮಗಳನ್ನ ಜವಣೇರಬೇದ್ರ ಪ್ರತಿಷ್ಠಾನದ ವತಿಯಿಂದ ಈ ವರ್ಷ ನಾವು ಹಮ್ಮಿಕೊಂಡಿದ್ದೇವೆ. ದೇವಸ್ಥಾನದಲ್ಲಿಯೂ ಕೂಡ ದೇವಸ್ಥಾನದ ವತಿಯಿಂದ ಬಹಳಷ್ಟು ಕಾರ್ಯಕ್ರಮಗಳು ನಡೀಲಿಕ್ಕಿದೆ. 25ರಿಂದ ಕಾರ್ಯಕ್ರಮ ಪ್ರಾರಂಭ ಆದ್ರೆ 27ರ ತನಕ ಕಾರ್ಯಕ್ರಮ ದೇವಸ್ಥಾನದಲ್ಲಿ ನಡೀಲಿಕ್ಕಿದೆ. ನಮ್ಮ ಸಮಿತಿಯ ವತಿಯಿಂದ ಗೇಮ್ಸ್ಗೆಲ್ಲ ಹೋಗ್ತಾ ಇರುವಂತದನ್ನು ಅದು ಈ ಒಂದು ಕ್ರೀಡೆಗಳು ಇದೆ ಅಂತ ತೋರಿಸ್ಲಿಕ್ಕೋಸ್ಕರ ನಾವು ಹಲವು ಅಷ್ಟಮಿಯಲ್ಲಿ ಆಡ್ತಿಕ್ಕಂತಹ ಕ್ರೀಡೆಗಳನ್ನು ತಪ್ಪಂಗಾಯಿ ಆಗ್ಲಿ, ಹಗ್ಗಜಗ್ಗಾಟ ಆಗ್ಲಿ, ಅಟ್ಟಣಿಗೆ ಮಾಡುವಂಥದ್ದು ಮಾನವತೆ ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಅಷ್ಟಮಿ ಅಂತ ಹೇಳಿದ್ರೆ ಒಂದು ಹಂತದಲ್ಲಿ ನಾವೆಲ್ಲರೂ ಅಷ್ಟಮಿಗೆ ಕ್ರೀಡೆ ಬಹಳ ಹತ್ತಿರವಾದಂತು ಮುಂಚಿನ ಕಾಲದಿಂದಲೂ. ಆ ಒಂದು ಕಾರ್ಯಕ್ರಮದಲ್ಲಿ ಮೂಡುಬಿದ್ರೆ ಜನತೆ ಎಲ್ಲರೂ ಬರ್ಬೇಕಾಗಿ ನಾವು ಕೇಳಿಕೊಳ್ತೇವೆ. ಅದರ ಜೊತೆಗೆ ಬಹಳ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಮುದ್ದು ಕೃಷ್ಣ ರೀಲ್ ಸ್ಪರ್ಧೆ ಈಗಾಗಲೇ ಪ್ರಾರಂಭ ಆಗಿದೆ. ಬಹಳ ಉತ್ತಮವಾದಂತ ಪ್ರತಿಕ್ರಿಯೆ ಜನತೆ ನೀಡಿದ್ದಾರೆ. ಬಹಳ ಒಳ್ಳೆ ವ್ಯೂಸ್ ಅದಕ್ಕೆ ಸಿಗ್ತಾ ಇದೆ. 100ಕ್ಕಿಂತ ಅಧಿಕ ಈಗಾಗಲೇ 115 ತನಕ ಆಲ್ರೆಡಿ ಎನ್ರೋಲ್ ಆಗಿದೆ. ಇನ್ನೊಂದು 25 ಅಪ್ಲೋಡ್ ಆಗ್ಲಿಕ್ಕೆ ಬಾಕಿ ಇದೆ. ಬಹಳ ಸಂತೋಷ ಆಗ್ತದೆ. ಹೊಸತನಕ್ಕೆ ಮೂಡುಬಿದ್ರೆ ಜನತೆ ಅದರ ಜೊತೆ ನಮ್ಮ ಜೊತೆ ಸೇರಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ, ಬೆಂಬಲ ನೀಡ್ತಾ ಇದ್ದಾರೆ. ಹಾಗೆ ಅವರಿಗೆ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ 27 ತಾರೀಕರಂದು ದೇವಸ್ಥಾನದಲ್ಲಿ ಪೂಜೆ ನಡೆದು ಪೂಜೆ ನಂತರ ಕೃಷ್ಣ ವೇಷಧಾರಿ ಮೃಣ್ಮಯ ಮೂರ್ತಿ, ಕೃಷ್ಣನ ಯಶೋದೆಯ ಮೃಣ್ಮಯ ಮೂರ್ತಿಯ ಮೆರವಣಿಗೆ ನಡೀಲಿಕ್ಕಿದೆ 3 ಗಂಟೆಗೆ. ಆ ಮೆರವಣಿಗೆ ಪ್ರಾರಂಭ ಆಗಿ ನಮ್ಮ ವೇದಿಕೆ ಮೂಡುಬಿದ್ರೆ ಪಂಚರತ್ನದ ಮುಂಭಾಗದಲ್ಲಿರುವಂತ ವೇದಿಕೆ, ನಾವು ಅದಕ್ಕೆ ಈ ಸತಿ ಈ ಒಂದು ಕಾರ್ಯಕ್ರಮದ ಸ್ಥಾಪಕರಾದಂತ ಶ್ರೀ ವೇಣೂರು ಕೃಷ್ಣಯ್ಯರವರ ಹೆಸರಿಟ್ಟೆ ನಾವು ಆ ಕಾರ್ಯಕ್ರಮದ ಚಾಲನೆಯನ್ನು ನೀಡಲಿಕ್ಕಿದ್ದೇವೆ. ಹಾಗಾಗಿ ಅಲ್ಲಿ ವಿಶೇಷವಾಗಿ ಶ್ರೀ ರಾಗಂ ಆರ್ಕೆಸ್ಟ್ರಾ ತಂಡದವರಿಂದ ಪದ್ಮಶ್ರೀ ಪದ್ಮಭೂಷಣ ಡಾಕ್ಟರ್ KG ಯೇಸುದಾಸ್ ಇವರ ಶಿಷ್ಯರಾದ ಗಾನಭೂಷಣ ಆರ್ಯಭಟ್ಟ ಪ್ರಶಸ್ತಿ ವಿಜೇತ K ವೆಂಕಟ್ ಕೃಷ್ಣ ಭಟ್ ಹಾಗೂ ಬಲಗದಿಂದ ಭಕ್ತಿ ಭಾವ ಸಂಗೀತ ರಸಮಂಜರಿ ಕಾರ್ಯಕ್ರಮ 3 ಗಂಟೆಗೆ ಪ್ರಾರಂಭ ಆಗ್ಲಿಕ್ಕಿದೆ. ಅದರ ನಂತರ ಸಾಯಂಕಾಲ 5:30 ಗಂಟೆಗೆ ಸಭಾ ಕಾರ್ಯಕ್ರಮ ನಡಲಿಕ್ಕಿದೆ, ಸನ್ಮಾನ ಕಾರ್ಯಕ್ರಮ ನಡಲಿಕ್ಕಿದೆ.
ಬಹುಮಾನ ವಿತರಣೆ ಕಾರ್ಯಕ್ರಮವು 5:30 ಗಂಟೆಯಿಂದ ಪ್ರಾರಂಭ ಆಗ್ಲಿಕ್ಕಿದೆ. ನಂತರ ಈ ದೇವಸ್ಥಾನಕ್ಕೆ ಬಹಳ ಕೊಡುಗೈದಾನಿಯಾಗಿಯೂ ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ಶ್ರಮಿಸಿದಂತಹ ಶಿವಾನಂದ ಪ್ರಭುಗಳಿಗೆ ಸನ್ಮಾನ ಮಾಡ್ಲಿಕ್ಕಿದ್ದೇವೆ ಈ ಕಾರ್ಯಕ್ರಮದಲ್ಲಿ. ಬಹಳಷ್ಟು ಸಮಯದಲ್ಲಿ ಜೀರ್ಣ ಸ್ಥಿತಿಯಲ್ಲಿದ್ದಂತ ಒಂದು ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿದಂತ ಗುರುತರ ಸೇವೆಗಾಗಿ ನೀಡುವಂತ ಒಂದು ಸನ್ಮಾನ ಆಗಿದೆ. ಹಾಗಾಗಿ ಅದರ ಜೊತೆಗೆ ಮುಖ್ಯಮಂತ್ರಿ ಪದಕವನ್ನ ಪಡೆದಂತ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತ ಸಂದೇಶ್ ಅವರಿಗೂ ಒಂದು ಸನ್ಮಾನ ಕಾರ್ಯಕ್ರಮವನ್ನ ತುರ್ತಾಗಿ ನಾವೀಗ ಇಟ್ಟಿದ್ದೇವೆ. ಈಗ ಮೊನ್ನೆ ಸ್ವಾತಂತ್ರ್ಯ ದಿನದಾಗಿ ಸಿಕ್ಕಿದಂತ ಒಂದು ಪದಕದ ಕುರಿತಾಗಿ. ನಂತರ 6:30 ಗಂಟೆಯಿಂದ ದಿನೇಶ್ ಕೊಡಪದ ಸಾರಥ್ಯದಲ್ಲಿ ಯಕ್ಷತೇಳಿಕೆ ಹೇಳುವಂತ ಕಾರ್ಯಕ್ರಮ ನಡಲಿಕ್ಕಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಹಾಸ್ಯ ಕಲಾವಿದರು ಎಲ್ಲರೂ ಒಂದು 4-5 ಹಾಸ್ಯ ಕಲಾವಿದರು, ಅದರಲ್ಲಿ ಪ್ರಮುಖರಾದಂತ ದಿನೇಶ್ ರೈ ಕಡಬ, ಪ್ರಜ್ವಲ್ ಕುಮಾರ್, ಸುಂದರ್ ಬಂಗಾಡಿ, ದಿನೇಶ್ ಶೆಟ್ಟಿಗಾರ್ ಹಾಗೂ ಭಾಗವತರಾದಂತ ಧೀರಜ್ ರೈ ಸಂಪಾಜೆ ಇವರೆಲ್ಲ ಸೇರಿಕೊಂಡು ಒಂದು ಒಳ್ಳೆ ಹಾಸ್ಯದ ರಸದೋಟವನ್ನು ನೀಡುವಂತ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಸಭಾ ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ರಾಜ್ಯಾಧ್ಯಕ್ಷರಾದಂತ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರಾದಂತ ಶ್ರೀ ನಳಿನ್ ಕುಮಾರ್ ಅವರು ಬರ್ಲಿಕ್ಕಿದ್ದಾರೆ. MP ಆದಂತ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟರು, ನಮ್ಮ ಮೂಡಬಿದ್ರೆ ಆಳ್ವಾ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಮೋಹನ್ ಆಳ್ವಾ, ಶಾಸಕರಾದಂತ ಉಮನಾಥ್ ಕೋಟ್ಯನ್ ಹಾಗೂ ಮುಂತಾದ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾರೆ. ತುಳುನಾಡು ವಾರ್ತೆ, ತುಳುನಾಡ ಸಂಸ್ಕೃತಿಯ ದೀವಟಿಗೆ.